ಸ್ವಾಗತಿಸಿದ್ದೇನೆ. ಅದರೊಟ್ಟಿಗೆ ನಾನು ಪ್ರೇಮ್ನಾ ಶೆಟ್ಟಿ ಅಂತೇಳಿ ಶಾಲಾ ಶಿಕ್ಷಣ ಇಲಾಖೆ ದಕ್ಷಿಣ ಜಿಲ್ಲೆಯ ಅಧ್ಯಕ್ಷ. ನನ್ನೊಟ್ಟಿಗೆ ನನ್ನ ಎಡಬದಿಗೆ ಪ್ರದೀಪ್ ಅಂತೇಳಿ ಜಿಲ್ಲಾ ಕಾರ್ಯದರ್ಶಿ ಐತೆ, ಪ್ರದೀಪ. ಅದರೊಟ್ಟಿಗೆ ಈಚೆ ಬಲಬದಿಗೆ ತ್ಯಾಗಮ್ಮ ಅರೆಕಲ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಶರ್ಲಿ ಮೇಡಮ್ ಅವರು ಸಹ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅವರು. ಶರ್ಲಿ ಸುಮಾಲಿ ಮೇಡಮ್. ನಾನು ಪ್ರೇಮ್ನಾ ಶೆಟ್ಟಿ ಜಿಲ್ಲಾ ಅಧ್ಯಕ್ಷರು. ಈಚೆ ಪ್ರದೀಪ್ ಅವರು ಜಿಲ್ಲಾ ಕಾರ್ಯದರ್ಶಿ. ಇವರು ತ್ಯಾಗಮ್ಮ ಅರೆಕಲ ರಾಜ್ಯ ಕಾರ್ಯದರ್ಶಿ. ಆಚೆ ಶರ್ಲಿ ಸುಮಾಲಿನಿ ಅಂತೇಳಿ ಅವರು ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇದು 15/3/4 ಆದಿತ್ಯವಾರ ಪುತ್ತೂರಿನಲ್ಲಿ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಶಾಲಾ ಶಿಕ್ಷಣ ಇಲಾಖೆ ನೌಕರರ ಒಂದು ಸಮಾವೇಶವನ್ನು ಏರ್ಪಡಿಸಿದ್ದೇವೆ. ಈ ಸಮಾವೇಶದಲ್ಲಿ ನಾವು ಪ್ರತಿಭಾವಂತ ಶಿಕ್ಷಕರನ್ನ ಗುರುತಿಸಿ ಅದರೊಟ್ಟಿಗೆ ಬೋಧಕೇತರ ಸಿಬ್ಬಂದಿಯನ್ನು ನಾವು ಅವರಿಗೆ ಪುರಸ್ಕಾರ ಮಾಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ನಮ್ಮ ಸ್ಪೀಕರ್ಸ್ ಅವರು UT ಖಾದರ್ ಭಾಗವಹಿಸಲಿಕ್ಕಿದ್ದಾರೆ. ಅದರೊಟ್ಟಿಗೆ ಅಧ್ಯಕ್ಷತೆಯನ್ನು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ಅವರು ಭಾಗವಹಿಸಲಿಕ್ಕಿದ್ದಾರೆ. ಅದರೊಟ್ಟಿಗೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರ ಮಿತ್ರರು, ಅದರೊಟ್ಟಿಗೆ ವಿಧಾನ ಪರಿಷತ್ ಕಿಶೋರ್ ಅವರು, ಮತ್ತು ಪುತ್ತೂರಿನ ಒಂದು 10 ಸಂಸ್ಥೆ ಮುಖ್ಯಸ್ಥರನ್ನು ನಾವು ಅಲ್ಲಿ, ಮತ್ತು ಅದರೊಟ್ಟಿಗೆ ಒಂದು 10 ಜನ ಶಿಕ್ಷಕರನ್ನ ನಾವು ಗುರುತ ಮಾಡಿ ಅವರನ್ನು ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ಅಂದರೆ ಶಿಕ್ಷಕರನ್ನು ನಾವೇ ಗುರುತ ಮಾಡೋದು. ಪ್ರತಿ ಕಾರ್ಯಕ್ರಮದಲ್ಲಿ ಶಿಕ್ಷಕರ ಅರ್ಜಿ ಹಾಕಬೇಕು. ಇಲ್ಲಿ ನಾವು ಅರ್ಜಿ ಹಾಕುವಂಥದ್ದಿಲ್ಲ, ನಾವೇ ಶಿಕ್ಷಕರನ್ನ ಗುರುತು ಮಾಡಿ ಅವರನ್ನು ನಾವು ಪುರಸ್ಕಾರ ಮಾಡ್ತಾ ಇದ್ದೇವೆ. ಈ 10 ಜನ ಪ್ರತಿ ತಾಲೂಕಿಂದ ಜಿಲ್ಲೆಯಲ್ಲಿ 7 ಜನ ಶಿಕ್ಷಕರು ಮತ್ತು ಬೋಧಕೇತರ ಸಿಬ್ಬಂದಿಯವರು. ತಾಲೂಕಲ್ಲಿ 10 ಜನ ಮಾಡ್ತಿದ್ದೆ. ಪುತ್ತೂರು ಮತ್ತು ಕಡಬ ತಾಲೂಕು. ಅದರೊಟ್ಟಿಗೆ ಜಿಲ್ಲಾ ಮಟ್ಟದ ಪದಗ್ರಹಣ ಸಮಾರಂಭವು ನಡೆಯಲಿಕ್ಕಿದೆ. ತಾಲೂಕು ಮಟ್ಟದ ಪುತ್ತೂರು ಕಡಬ ತಾಲೂಕು ಮಟ್ಟದ ಪದಗ್ರಹಣವು ನಡೀಲಿಕ್ಕಿದೆ. ಈ ಕಾರ್ಯಕ್ರಮ 9:30ಗೆ ಪುತ್ತೂರು ಸ್ಟಾರ್ಟ್ ಆಗ್ತದೆ. ಪುತ್ತೂರು ಬಂಟರ ಭವನ ಸಭಾಭವನದಲ್ಲಿ ನಡೀಲಿಕ್ಕಿದೆ. ಎಲ್ಲರೂ ತಾವು ಆಗಮಿಸಬೇಕು, ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ವಿನಂತಿಸಿದ್ದೇನೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ರಾಜ್ಯ ಕಾರ್ಯದರ್ಶಿ ತ್ಯಾಗಮ್ಮ ಅರೆಕಲವರು ನಿಮಗೆ ಅಧ್ಯಕ್ಷರು ಹೇಳಿದಾಗೆ 10 ಗಂಟೆಗೆ ಒಂದು ಪದಗ್ರಹಣ ಸಮಾರಂಭ ಅಂತೇಳಿ ಮಾಡಿ 10:00ವರೆಗೆ ಸರಿಯಾಗಿ ಶಿಕ್ಷಣ ಇಲಾಖಾ ನೌಕರರ ಸಂಘ ಅಂತೇಳಿ ಅದು ಅನುದಾನಿತ ಮತ್ತು ಸರ್ಕಾರಿ ವಿದ್ಯಾಸಂಸ್ಥೆ ಪ್ರಾಥಮಿಕದಿಂದ ಪದವಿ ಪೂರ್ವ ತನಕ ಎಲ್ಲ ಇದರಲ್ಲಿ ಶಿಕ್ಷಕರು ಮತ್ತೆ ನೌಕರರು ಕೂಡ ಬರ್ತಾರೆ. ಈಗ ತಮಗೆಲ್ಲ ಗೊತ್ತಿದೆ, ಬೇರೆ ಬೇರೆ ಸಂಘಗಳು ಇದೆ. ಆದ್ರೂ ಕೂಡ ಇದರಲ್ಲಿ ಸಂಪೂರ್ಣವಾಗಿ ಬೋಧಕರು ಬೋಧಕೇತರು ಎಲ್ಲರೂ ಕೂಡ ಜಾಡುಮಾಲಿಯಿಂದ ಹಿಡಿದು ಸಿಬ್ಬಂದಿ ವರ್ಗದವರು ನೌಕರರು ಎಲ್ಲರೂ ಕೂಡ ಇದರಲ್ಲಿ ಬರ್ತಾರೆ. ಪ್ರಾಥಮಿಕ ಮತ್ತು ಅನುದಾನಿತವನ್ನು ಕೂಡ ಇದರೊಟ್ಟಿಗೆ ಸೇರಿಸಿಕೊಂಡು ಈಗಾಗಲೇ ರಾಜ್ಯ ಹಂತದಲ್ಲಿ ಕಳೆದ 1 ತಾರೀಕಿಗೆ ಬೆಂಗಳೂರಿನಲ್ಲಿ ಶಿಕ್ಷಕರ ಸದನದಲ್ಲಿ ದೊಡ್ಡ ಕಾರ್ಯಕ್ರಮ ಸಮಾವೇಶ ನಡೆದು ಅದರಂತೆ ಈಗ ಪ್ರತಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾ ಸಮಾವೇಶವನ್ನು ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಯಾರು ಒಳ್ಳೆಯ ಸಾಧಕರು, ತುಂಬ ಮಂದಿ ಈ ಶಿಕ್ಷಣಕ್ಕೆಲ್ಲ ನಿಮಗೆಲ್ಲ ಗೊತ್ತಿದೆ, ಪ್ರಶಸ್ತಿಗಳ ಅರ್ಜಿ ಸಲ್ಲಿಸಿ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಬೇಕು. ಇಲ್ಲಿ ಯಾವುದೇ ಅರ್ಜಿ ಇಲ್ಲ. ಯಾರು ತುಂಬಾ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ, ಯಾರಿಗೂ ಪ್ರತಿಫಲ ಪರೀಕ್ಷೆ ಇಲ್ಲದೆ ಕೆಲಸ ಮಾಡೋನು ಹುಡುಕಿ ಪ್ರತಿ ತಾಲೂಕಲ್ಲಿ ಒಬ್ಬೊಬ್ಬರನ್ನ ವಿದ್ಯಾರತ್ನ ಪ್ರಶಸ್ತಿ ಅಂತೇಳಿ 7 ಮಂದಿಗೆ, ಮತ್ತೆ ಸೇವಾ ಭೂಷಣ ಅಂತ ಹೇಳಿಬಿಟ್ಟು ಅದೊಂದು 7 ಮಂದಿಗೆ ಬೋಧಕೇತರ ಸಿಬ್ಬಂದಿಗಳನ್ನು ಆಯ್ಕೆ ಮಾಡಿ, ಅದು ಉಪನಿರ್ದೇಶಕರ ಕಚೇರಿ ಆಗಿರ್ಬೋದು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಆಗಿರ್ಬೋದು, ಒಟ್ಟು ನೌಕರರ ಅಧಿಕಾರಿ ವರ್ಗದವರಲ್ಲಿ 7 ಮಂದಿಯನ್ನು ಪ್ರತಿ ತಾಲೂಕಿಂದ ಒಬ್ಬರಂತೆ ಆಯ್ಕೆ ಮಾಡಿ ಅವರಿಗೆ ಕೊಡುವಂತ ಕೆಲಸವನ್ನ ಈ ಒಂದು ಇದರಲ್ಲಿ ಆಗ್ತದೆ. ಒಟ್ಟು ಸಮಾವೇಶ ಆಗ್ತದೆ. ಸುಮಾರು 1,000ಕ್ಕಿಂತಲೂ ಹೆಚ್ಚು ಶಿಕ್ಷಕರು ನೌಕರರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಅದರೊಟ್ಟಿಗೆ ಇದು ಪುತ್ತೂರಲ್ಲಿ ಆಗುವಂತ ಮೊದಲ ಸಮಾವೇಶ ಆಗಿರೋದ ಕಾರಣ ಇದು ಮುಖ್ಯವಾಗಿ ಅಲ್ಲಿ ಅನುದಾನ ರಹಿತ ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡ್ತವೆ ಅಂತ ಹೇಳಿಬಿಟ್ಟು ಯಾವುದೇ ಶಿಕ್ಷಣದ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಸಂಘಟನೆ ಮಾಡುವಲ್ಲಿ ಅನುದಾನ ರಹಿತ ವಿದ್ಯಾಸಂಸ್ಥೆಗಳ ಕೊಡುಗೆ ಅಪಾರ ಇದೆ. ಹಾಗಾಗಿ ಅವರನ್ನ ಇವತ್ತು ಯಾರು ಗುರುತಿಸುವುದಿಲ್ಲ. ಎಲ್ಲ ಇವತ್ತು ಇಲಾಖೆಯವರು ನಾವೆಲ್ಲ ಕಾರ್ಯಕ್ರಮಗಳನ್ನು ಹೋಗಿ ಅನುದಾನ ರಹಿತದಲ್ಲಿ ಮಾಡ್ತೇವೆ. ಆದ್ರೆ ಅವರಿಗೆ ಯಾವುದೇ ಪ್ರೋತ್ಸಾಹದಾಯಕ ಅಂತ ಪ್ರಶಸ್ತಿಗಳಾಗ್ಲಿ ಯಾವುದನ್ನು ಇಷ್ಟತನ ಕೊಟ್ಟದ್ದು ನಿಮಗೆಲ್ಲ ಗೊತ್ತಿರ್ಬೋದು, ಇಲ್ಲ. ಹಾಗಾಗಿ ನಾವು ಇವತ್ತು ಏನ್ ಮಾಡ್ತೇವೆ, ನಮ್ಮ ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರರ ಸಂಘದ ವತಿಯಿಂದ ಆ ಪುತ್ತೂರು ತಾಲೂಕಿಗೆ ಸಂಬಂಧಪಟ್ಟಂತಹ ಅತ್ಯುತ್ತಮವಾದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದಿರುವಂತಹ ಹಲವು ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ಹಲವಾರು ಸುಮಾರು 16 ಶಿಕ್ಷಣ ಸಂಸ್ಥೆಯ ಸಂಚಾಲಕರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಅವರಿಗೆ ಒಂದು ಶೈಕ್ಷಣಿಕ ಸೇವಾ ಸಾಧಕ ಪ್ರಶಸ್ತಿ ಅಂತ ಹೇಳಿ ಅವರಿಗೆ ಒಂದು 16 ಮಂದಿಗೆ, ಮತ್ತೆ ಅನುದಾನ ರಹಿತದಲ್ಲಿ ಹಲವಾರು ಶಿಕ್ಷಕರು ಹಗಲಿರುಳು ದುಡಿಯುವಂತ ಶಿಕ್ಷಕರು ತುಂಬಾ ಮಂದಿ ಕೆಲಸ ಮಾಡ್ತಾ ಇದ್ದಾರೆ. ಸಂಬಳ ಕಡಿಮೆ ಇದ್ರೂ ಕೂಡ ಅವಳು ಒಳ್ಳೆ ರೀತಿಯಲ್ಲಿ ಕೆಲಸ ನಿರ್ವಹಿಸುವಂತಹ ಶಿಕ್ಷಕರನ್ನ ಗುರುತಿಸಿ ಸುಮಾರು ಒಂದು 10 ಮಂದಿಗೆ ಶಿಕ್ಷಣ ರತ್ನ ಪ್ರಶಸ್ತಿ ಅಂತ ಹೇಳಿ ಕೂಡ ನಾವು ಕಾರ್ಯಕ್ರಮದಲ್ಲಿ ಕೊಡ್ಲಿಕ್ಕಿದ್ದೇವೆ.